ಸುಳ್ಯ ತಾಲೂಕಿನ ಬೆಳ್ಳಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ರವಿವಾರ ತೆರೆದಿದ್ದರೂ ವೈದ್ಯರಾಗಲಿ ಸಿಬ್ಬಂದಿಗಳಾಗಲಿ ಇಲ್ಲದೆ ಅಲ್ಲಿಗೆ ಆಗಮಿಸಿದಂತಹ ರೋಗಿಗಳು ಕಾಯುವಂತಹ ಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಆಗಮಿಸಿದ ವ್ಯಕ್ತಿಯೋರ್ವರು ಆಸ್ಪತ್ರೆಯ ಪರಿಸ್ಥಿತಿಯ ಬಗ್ಗೆ ವಿಡಿಯೋವನ್ನು ಮಾಡಿದ್ದು ಇದು ವೈರಲ್ ಆಗಿದೆ. ಬೆಳ್ಳಾರೆಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು, ಔಷಧಿ ವಿತರಕರು, ರಿಸೆಪ್ಷನ್ ಸಿಬ್ಬಂದಿ ಸೇರಿದಂತೆ ಯಾವುದೇ ಸಿಬ್ಬಂದಿ ಇಲ್ಲದೆ ಇದ್ದಂಥ ಘಟನೆ ನಡೆದಿದೆ. ಔಷಧಿಗೆ ಆಗಮಿಸಿದ ಇಬ್ಬರು ಕುಳಿತುಕೊಂಡಿದ್ದು ಅವರನ್ನು ಪ್ರಶ್ನಿಸಿದಾಗ ಇನ್ನೊಬ್ಬರು ಬರ್ತಾರೆ ಅಂತ ಹೇಳಿದ ಸಿಬ್ಬಂದಿ ಇನ್ನೂ ಬಂದಿಲ್ಲ. ಒಟ್ಟಾರೆಯಾಗಿ ಬಾಗಿಲು ತೆರೆದಿದ್ದರೂ ಅಲ್ಲಿ ಯಾರೂ ಇಲ್ಲದೆ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದು ಬೆಳ್ಳಾರೆಯ ಗೌರ್ಮೆಂಟ್ ಹಾಸ್ಪಿಟಲ್. ಇವತ್ತು ಏನು ಆದಿತ್ಯವಾರಾಗಿದೆ. ಇಲ್ಲಿ ಒಬ್ಬೇ ಒಬ್ಬರು ಒಂದು ನರ್ಸ್ ಆಗಲಿ ಡಾಕ್ಟರ್ ಆಗಲಿ ಯಾರೂ ಕಾಣಿಸ್ತಾ ಇಲ್ಲ. ಯಾರೇ ಒಂದು ಸ್ಟಾಫ್ ಈ ಹಾಸ್ಪಿಟಲ್ ಒಳಗಡೆ ಇಲ್ಲ. ನೋಡಿ, ನಾನು ಒಳಗೆ ಹೋಗ್ತಾ ಇದ್ದೇನೆ. ರಿಸೆಪ್ಷನಲ್ಲಿ ಒಬ್ಬರು ಇಲ್ಲ. ಈ ಕಡೆ ನೋಡಿ ಔಷಧಿ ವಿತರಣೆ, ಇಲ್ಲಿ ಸಹ ಯಾರಿಲ್ಲ. ಇಲ್ಲಿ ನೋಡಿ ಇಬ್ಬರು ಪೇಷಂಟು ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬಂದ್ರಿ ನೀವು ಹಾಸ್ಪಿಟಲ್ಗೆ? ಇಲ್ಲಿ ಯಾರು ಇರಲಿಲ್ಲ ನೀವು ಬರುವಾಗ? ಹಾಂ.